ಸೊಲ್ಮೆಲೋ ನಮ್ಮ ಕುಡ್ಲ ತುಳು ವಾರ್ತೆಲೋ ನಮ್ಮ ಕುಡ್ಲ ತೂವೊಂದು ಪಿನಂಚಿತ್ನ ನಿಕ್ಲೆಗ ಮಾತೆರೆಗ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿದ ಎಡ್ಡೆಪ್ಪುಲಿನ ಬಯಕೊಂದುಲ್ಲ ಯಾನ್ ಸುರೇಖಾ ಶೆಟ್ಟಿ ವಾರ್ತೆದ ವಿವರ ಅಂತಾರಾಷ್ಟ್ರೀಯ ಶ್ರೀಕೃಷ್ಣ ಪ್ರಜ್ಞಾ ಸಂಸ್ಥೆ ಇಸ್ಕಾನ್ ಕುಡ್ಲದ ನಿಲೆಟ್ ಕೊಡಿಯಲ್ಬೈಲ್ ಪಿವಿಎಸ್ ಕಲಾಕುಂಜದ ಇಸ್ಕಾನ್ ಸಭಾಂಗಣಡು 2 ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿದ ಆಚರಣೆ ನಡೆತೊಂದುಂಡು ಗುರುವಾರ ಕಾಂಡೆ ಶೃಂಗಾರ ಆರತಿದ ಒಟ್ಟುಗು ಕಾರ್ಯಕ್ರಮ ಶುರುವಾಂಡೆ ಅಂತಾರಾಷ್ಟ್ರೀಯ ಶ್ರೀಕೃಷ್ಣ ಪ್ರಜ್ಞಾ ಸಂಸ್ಥೆ ಇಸ್ಕಾನ್ ಕುಡ್ಲದ ನಿಲೆಟ್ ಕೊಡಿಯಲ್ಬೈಲ್ ಪಿವಿಎಸ್ ಕಲಾಕುಂಜದ ಇಸ್ಕಾನ್ ಸಭಾಂಗಣಡು 2 ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿದ ಆಚರಣೆ ನಡೆತೊಂದುಂಡು ಗುರುವಾರ ಕಾಂಡೆ ಶೃಂಗಾರ ಆರತಿದ ಒಟ್ಟುಗು ಕಾರ್ಯಕ್ರಮ ಶುರುವಾಂಡೆ ಸಭಾಲೇಸುಡು ಕುಡ್ಲದ ಚಾರ್ಟರ್ಡ್ ಅಕೌಂಟೆಂಟ್ ಎಸ್ ನಾಯಕ್ ಪಾತೆರ್ದು ಜೋಕ್ಲಿಡ್ದು ಬತ್ತನ ಜವನ ಜವಂದಿ ಪ್ರಾಯದಕ್ಲಿನ ಮುಟ್ಟ ಲೋಕ ಧರ್ಮಿಡು ಕೃಷ್ಣ ಪ್ರಜ್ಞೆನು ಬುಲಪವನ್ನಂಚಿತ್ತನ ಪ್ರಸಾರ ಮಲ್ತೊಂದು ಇಸ್ಕಾನ್ ಭಾರಿ ಎಡ್ಡೆ ಸೇವೆ ಸಂದಾವೊಂದುಂಡು ಯುವ ಜನಕ್ಲಿನ ಮಿತ್ ಇಸ್ಕಾನ್ ಆಕರ್ಷಣೆ ಹೆಚ್ಚಾತಂಡು ದೇವೇರ್ನ ದಯೆ ಇಜ್ಜಿಂದ ಪರಿಪೂರ್ಣ ವ್ಯಕ್ತಿತ್ವ ಪಡೆಯರೆ ಸಾಧ್ಯನೇ ಇಜ್ಜಿಂದ ಪಂಡೇರು ಕೃಷ್ಣ ಕಾನ್ಸಿಯಸ್ನೆಸ್ ಇದನ್ನು ಜಗತ್ತಿನಾದ್ಯಂತ ಮಕ್ಕಳಿಂದ ಹಿಡಿದು ಯುವಜನರಿಂದ ಹಿಡಿದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೃಷ್ಣ ಕಾನ್ಸಿಯಸ್ನೆಸ್ ಅದನ್ನು ಒಂದು ಪಸರಿಸುವ ಕೆಲಸ ಅತಿ ಉತ್ತಮವಾಗಿ ಮಾಡ್ತಾ ಇದ್ದರೆ ಅದು ನಮ್ಮ ಇಸ್ಕಾನ್ ಸಂಸ್ಥೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ. ಇಲ್ಲಿ ಅನೇಕ ಆಚಾರ್ಯರು ಕೂಡ ದೇ ಆರ್ ಎಜುಕೇಟೆಡ್, ದೇ ಆರ್ 100% ಡೆಡಿಕೇಟೆಡ್, ದೇ ಆರ್ ಡಿವೋಟೆಡ್, ಡಿಸಿಪ್ಲಿನ್. ಆದ್ದರಿಂದ ಈಗ ಅತಿ ಹೆಚ್ಚಿನ ಒಂದು ಯುವಜನರು ಕೂಡ ಈ ಕೃಷ್ಣ ಕಾನ್ಸಿಯಸ್ನೆಸ್ ಈ ಒಂದು ಇಸ್ಕಾನ್ ಸಂಸ್ಥೆಗೆ ಆಕರ್ಷಣೆ ಪಡ್ತಾ ಇದ್ದಾರೆ. ಶಾರದಾ ಬರವ್ ಸಂಸ್ಥೆಲಿನ ಗುರಿಕಾರ್ಯರು ಎಂಬಿ ಪುರಾಣಿಕ ಪಾತೆರ್ದು ದೇಶದ ಸಂಸ್ಕೃತಿಗೂ ಇಸ್ಕಾನ್ ಮಲ್ಲ ಕೊಡುಗೆ ಕೊರೊಂದುಂಡು ಕೊರೋನಾ ಕಷ್ಟ ಕಾಲಡು ಲಕ್ಷಗಟ್ಟಲೆ ಜನಕ್ಕೂ ಅಕ್ಷಯ ಪಾತ್ರೆ ಫೌಂಡೇಶನ್ ವನಸ್ ಒದಗಾದಂಡು ಪಂಡ ಅವು ಲೋಕ ಮೆಚ್ಚಿನ ಕೃಷ್ಣಗ ಪ್ರಿಯವಾಯಿನ ಸಂಗತಿಯಿಂದ ಪಂಡಿರು. ಕೃಷ್ಣನ ಒಂದು ಪ್ರಜ್ಞೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಹಿಂದೂ ಮಾತ್ರ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿಯೂ ಕೂಡ ಕೃಷ್ಣನ ಬಗ್ಗೆ ಗೌರವ ಆದರ. ಭಾರತದ ಸಂಸ್ಕೃತಿ ಸಂಸ್ಕಾರ ಮತ್ತು ಕೃಷ್ಣನ ಮಾತು ಸಾಧನೆಯನ್ನು ಹೇಳ್ತಕ್ಕಂಥ ಸಾರ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ನಮ್ಮ ಈ ಸಂಸ್ಥೆ ನಾನು ಹೇಳಬೇಕಾಗಿಲ್ಲ. ಎಸ್ಎಲ್ ಶೇಟ್ ಸಂಸ್ಥೆದ ನಿರ್ದೇಶಕರು ನಿಶಾಂತ್ ಶೇಟ್ ಪಾತೆರ್ದು ಶತಮಾನುಲಿಡ್ದು ಕೃಷ್ಣ ಬೊಕ್ಕ ವಿಷ್ಣು ತತ್ವ ನಮ್ಮನ ರಕ್ಷಣೆ ಮಲ್ತೊಂದು ಬೈದಂಡು ಕಲ್ಜಿಗೊಡು ಪ್ರಭು ಪಾದಿರಿನ ಹರೇ ರಾಮ ಹರೇ ಕೃಷ್ಣ ತತ್ವ ರಕ್ಷಣೆ ಮಲ್ಪುಂಡು ಪಂಡೇರು. ಅಕಾರ್ಡಿಂಗ್ ಟು ಶ್ರೀ ಪ್ರಭುಪಾದ ಹರೇ ಕೃಷ್ಣ ಹರೇ ರಾಮ್ 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 ಹರೇ 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 ರಾಮ್ 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 ಹರೇ ಹರೇ. ದಿಸ್ ಈಸ್ ದ ಓನ್ಲಿ ಸಾಲ್ವೇಷನ್ ಫಾರ್ ಆಲ್ ಹ್ಯೂಮನ್ಸ್ ಟು ಬಿ getting liberated to the Karma-Pradaka Vishnu, Garbhodaya Vishnu and Karunyadayaka Vishnu, the 3 Vishnus which are present. ಬೇತೆ ಬೇತೆ ಪಂತುಡು ಗೆಂದು ನಕ್ಲಿಗೆ ಇನಾಮುಲೇನು ಕೊರಿಯರು. ಇಸ್ಕಾನ್ ಕುಡ್ಲ ಸಂಸ್ಥೆದ ಗುರಿಕಾರ್ಯರು ಗುಣಕರ ರಾಮದಾಸ್, ಸನಂದನ ದಾಸ್, ರಾಧಾ ಜೀವನದಾಸ್ ಬೊಕ್ಕ ಭಕ್ತರು ಪಾಲ್ದೆತೊಂಡರು. ಭಜನಾ ಸಂಕೀರ್ತನೆ ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮಲು ಅಟ್ಟನೆ ಆದಿತ್ತಂಡು ಶುಕ್ರವಾರ ಕಾಂಡೆ 7 ಗಂಟೆಗೆ ಶೃಂಗಾರ ಆರತಿದ ಒಟ್ಟುಗು 2ನೇ ದಿನದ ಕಾರ್ಯಕ್ರಮ ಇಡೀ ದಿನ ನಡಪರೆ ಉಂಡು. ರಾತ್ರಿ 8 ಗಂಟೆಗೆ ಸಾಂಸ್ಕೃತಿಕ ಸಭಾಕೂಟದ ಗೆಂದು ನಕ್ಲಿಗೆ ಇನಾಮು ಕೊರ್ಪುನ 9 ಗಂಟೆಗೆ ತೊಟ್ಟಿಲ್ ಸೇವೆ ಬೊಕ್ಕ ರಾತ್ರಿ 16 ಗಂಟೆಗೆ ಮಾ ಪೂಜೆ ಮಂಗಳಾರತಿ ಮಾತ ಅಟ್ಟನೆ ಮಲ್ತಿದ್ದರು. ಸುರತ್ಕಲ್ ಮಂಗಳಪೇಟೆದ ಫಾಜಿಲ್ ರೇನು ಕೆರ್ನಾ ಕೇಸಿಡು ನನೂರಿ ಆರೋಪಿನು ಪೊಲೀಸರು ಪತ್ತದಿರು ಒಟ್ಟು ಆರೋಪಿಲಿನ ಸಂಖ್ಯೆ ಎನ್ಮಗು ಏರ್ದಡು ಕೆರ್ನೆಡ್ದು ಬೊಕ್ಕ ಕಾರಡು ತನ್ನ ಇಲ್ಲಡೆ ಲೆತೊಂದು ಪೋದು ಉಂತೆರೆ ವ್ಯವಸ್ಥೆ ಮಲ್ತಿನ ಬಂಟ್ವಾಳ ತಾಲೂಕುದ 28 ವರ್ಷದ ಹರ್ಷಿತ್ ಬಂಧನಾಯಿನ ಆರೋಪಿ ಆದುಲ್ಲೆ. ಸುರತ್ಕಲ್ ಮಂಗಳಪೇಟೆದ ಫಾಜಿಲ್ ರೇನ್ ಕೆರ್ನ ಕೇಸಿಡು ನನೂರಿ ಆರೋಪಿನ ಪೊಲೀಸರು ಪತ್ತದಿರು ಒಟ್ಟು ಆರೋಪಿಲನ ಸಂಖ್ಯೆ ಎನ್ಮೇಕ್ ಏಳ್ದಂಡು ಬಂಟ್ವಾಳ ತಾಲೂಕುದ 28 ವರ್ಷದ ಹರ್ಷಿತ್ ಬಂಧನಾಯಿನ ಆರೋಪಿ ಆದುಲ್ಲೆ. ಫಾಜಿಲ್ ರೇನ್ ಕೆರ್ನೆಡ್ದು ಬೊಕ್ಕ ಆರೋಪಿಲಿನ ಬೇತೆ ಒಂಜಿ ಕಾರಡು ಇಲ್ಲಡಲೆ ತೊಂದು ಪೋದು ಅಕ್ಲೆಗ್ ಒಂತೆರೆ ನೆಲೆ ಕೊಡ್ದಿತ್ತೆ ಎಂದು ಪೊಲೀಸರು ತಿರಿಪಾದಿರು. ಆರೋಪಿಲಿನ ಆಯಿಲೆ ತೊಂದು ಪೋಯಿನ ಕಾರನ್ನು ಪೊಲೀಸರು ಸ್ವಾಧೀನಗುದೆ ತೊಂದಿರು. ಜುಲೈ 28 ರಾತ್ರಿ ಸುರತ್ಕಲ್ ಮಂಗಳಪೇಟೆದ ಫಾಜಿಲ್ ರೇನು ದುಷ್ಕರ್ಮಿಲು ತಲ್ವಾರ್ಡು ಕಡ್ತದು ಕೆಡ್ದಿತ್ತೆರು. ಈ ಕೇಸಡು ಸೀದಾ ಪಾಲ್ದಿತ್ತೊಂದಿನ ಆಜಿ ಜನ ಬೊಕ್ಕ ಕಾರಕೊರ್ನವರಿಯನ ಇಂಚ 7 ಜನಕ್ಲಿನ ಈ ತುಂಬಿ ಪೊಲೀಸರು ಬಂಧನ ಮಲ್ದಿರು. ಶ್ರೀ ಕ್ಷೇತ್ರ ಗೆಜ್ಜಗಿರಿ ನಂದಿನ ಬಿತ್ತಲಿಡು ಬುಧಾರ ಸೋನ ಸಂಕ್ರಾಂತಿದ ವಿಶೇಷ ಆರಾಧನೆ ನಡೆತಂಡು
ನಾರಿಕೇಳ ಗಣಪತಿಯಾಗ ಗುರುಪೂಜೆ ಮೂಲಸ್ಥಾನ ಗರೋಡಿ ದೇಯಿ ವೈದ್ಯತಿ ಸತ್ಯ ಧರ್ಮ ಚಾವಡಿಡು ಸಂಕ್ರಾಂತಿ ತಂಬಿಲ ಮಾಪೂಜೆ ನಡಪಾಯಿರು. ಶ್ರೀ ಕ್ಷೇತ್ರ ಗೆಜ್ಜಗಿರಿ ನಂದನ ಬಿತ್ತಲ್ಡ ಬುಧವಾರ ಸೋನ ಸಂಕ್ರಾಂತಿದ ವಿಶೇಷ ಪೂಜೆ ಬೊಕ್ಕ ಶ್ರೀ ಗೆಜ್ಜಗಿರಿ ಆಟದ ಮೇಳದ ಮಾಹಿತಿ ಒಲೆ ಬುಡುಗಡೆಗೆ ಅಟ್ಟಣೆ ಮಲ್ತದಿತ್ತೆರ. ಕಾಂಡ ದ್ವಾದಶ ನಾರಿಕೇಳ ಗಣಪತಿಯಾಗ ನಡಪಾದ ಗುರುಪೂಜೆ ಮಲ್ತೆರ. ಕ್ಷೇತ್ರದ ಮಾತಾ ಶಕ್ತಿ ಸಾನ್ನಿಧ್ಯಲಿಡು ಸಾಮೂಹಿಕ ಪ್ರಾರ್ಥನೆ ಮಲ್ತೆರ. ಮೂಲಸ್ಥಾನ ಗರೋಡಿಡು ಸಂಕ್ರಾಂತಿ ತಂಬಿಲ ಮಹಾಪೂಜೆ ನಡಪಾಯಿರ. ಮಧ್ಯಾಹ್ನ ಸತ್ಯಧರ್ಮ ಚಾವಡಿಡು ತಂಬಿಲ ಮಹಾಪೂಜೆ ಮಲ್ತದ ಭಕ್ತರಿಗೆ ಪ್ರಸಾದ ಕುರಿಯರ. ಊರು ಪರ ಊರ್ಲೆನ ಭಕ್ತರು ಬ್ರಹ್ಮ ವೈದ್ಯರ, ಸಾಯನ ವೈದ್ಯರ, ಕೋಟಿ ಚೆನ್ನಯ್ಯರ ದೇಯಿ ವೈದ್ಯದ ಬೊಕ್ಕ ದೈವಲಿನ ಇಂಬು ನಟ್ಟೊಂಡೆರ. ಮಧ್ಯಾಹ್ನ ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಮಲ್ತದಿತ್ತೆರ. ಗೆಜ್ಜಗಿರಿ ಕ್ಷೇತ್ರಾಡಳಿತ ಸಮಿತಿದ ಗುರುಕಾರ್ಯರು ಸರ್ವ ಪದಾಧಿಕಾರಿಗಳು ಈ ಪೊರ್ತುಡಿತ್ತೆರ. प्रसन्नवदनं ध्याये सर्वविघ्नोपशान्तये महागणपतिरवादारविन्दक्ष गोविन्दानि गोविन्द तानि कानि जन्मान्तरसुतानि च तानि तानि प्रदक्षिणं वदेव देहे महागणपतये नमः नमस्कारं समर्पयामि. वेदवेदान्तलक्ष्यार्थो भगवानीति मानुष प्रणम्यते महाभागो नारायणेश्वर श्रीमन्नारायण स्वामी. ಸ್ವತಂತ್ರದ ಅಮೃತ ಮಹೋತ್ಸವ ಲೆಕ್ಕೊಡು ಐಕ್ಯತಾ ವೇದಿಕೆದ ನಿಲೆಟ್ಟು ಭಾವೈಕ್ಯತಾ ಸಂಕಲ್ಪ ಸಭೆ ಉಳ್ಳಾಲ ಕ್ಷೇತ್ರದ ಸೋಮೇಶ್ವರ ಉಚ್ಚಿಲಡ ನಡೆತದೆ. 47 ಉಚ್ಚಿಲ ಜುಮಾಪಳ್ಳಿದ ಖತೀಬ್ ಇಬ್ರಾಹಿಂ ಫೈಜಿ ಭಾವೈಕ್ಯತಾ ಸಂಕಲ್ಪ ಸಭೆಗೆ ಚಾಲನೆ ಕೊರಿಯರು. ಸ್ವತಂತ್ರದ ಅಮೃತ ಮಹೋತ್ಸವ ಲೆಕ್ಕೊಡು ಐಕ್ಯತಾ ವೇದಿಕೆದ ನೆಲೆಟ್ ಭಾವೈಕ್ಯತಾ ಸಂಕಲ್ಪ ಸಭೆ ಉಳ್ಳಾಲ ಕ್ಷೇತ್ರದ ಸೋಮೇಶ್ವರ ಉಚ್ಚಿಲಡ್ ನಡೆತಂಡ. 47 ಉಚ್ಚಿಲ ಜುಮ್ಮಾಪಳ್ಳಿದ ಖತೀಬ್ ಇಬ್ರಾಹಿಂ ಫೈಜಿ ಭಾವೈಕ್ಯತಾ ಸಂಕಲ್ಪ ಸಭೆಗೆ ಚಾಲನೆ ಕೊರಿಯರು. ಸಾಮಾಜಿಕ ಕಾರ್ಯಕರ್ತರ ಎನ್.ಜಿ. ಮೋಹನ್ ಸಭೆಯನ್ನು ಉದ್ದೇಶಿತದ ಪಾತಿರ್ದ ಸ್ವತಂತ್ರ ಪೊರ್ಮಾಟದ ಬೊಕ್ಕದ ದಿನಕ್ಲೆಡ್ ದೇಶದ ಅಭಿವೃದ್ಧಿಗೆ ಮಾತಾ ಧರ್ಮದ ಪುಣ್ಯತಿರ ಸೋಮೇಶ್ವರ ಉಚ್ಚಿಲ ಪ್ರದೇಶ ಶಾಂತಿ ಬೊಕ್ಕ ಎಡ್ಡಿಪು ಒರಿತೊಂದು ಪುದರ್ ಪಡಿತೊಂದು ನಮ್ಮ ಹಿರಿಯರ ಊರಿದು. ನಾನು ಹುಟ್ಟಿ ಬೆಳೆದದೆಲ್ಲ ಮಂಗಳೂರಿನಲ್ಲಾದರೂ ನನ್ನ ವಿದ್ಯಾಭ್ಯಾಸ ಮಂಗಳೂರಲ್ಲಾಗಿದ್ದರೂ ರಜೆ ಸಿಕ್ಕಿದ್ರೆ ಸೀದಾ ನಾವು ಓಡಿಕೊಂಡು ಬರುವುದು ಉಚ್ಚಿಲಕ್ಕೆ. ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನು ನಾವು ಈ ಊರಿನಲ್ಲಿ ಗಳಿಸಿದ್ದೇವೆ. ಈ ನಮ್ಮ ಇಲ್ಲಿರುವಂಥ ಸಭಿಕರನ್ನು ನಾವು ನೋಡುವಾಗ ಇಲ್ಲಿ ಹೆಚ್ಚಿನವರೆಲ್ಲ ಬಹುಶಃ ಸುಮಾರು 90% ಮಂದಿ ಸ್ವಾತಂತ್ರ್ಯ ನಂತರ ಹುಟ್ಟಿದವರೇ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದವರ ಸಂಖ್ಯೆ ಬಹಳಷ್ಟು ಕಮ್ಮಿ ಇದೆ. ಈ 75 ವರ್ಷಗಳಲ್ಲಿ ನಮ್ಮ ದೇಶ ಬಹಳಷ್ಟು ಬೆಳೆದಿದೆ. ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಕಡು ಬಡತನ ಇತ್ತು, ಆಹಾರದ ಕೊರತೆ ಇತ್ತು. ರೆಹಮಾನಿಯ ಪಳ್ಳಿದ ಗುರುಕಾರ್ಯರು ಅಬ್ಬಾಸ್ ಮಜಲ್ ಗುರುಕಾರ್ಮೆ ವಹಿಸುತ್ತಿದ್ದರು. ಸುನ್ನಿ ಯುವಜನ ಸಂಘದ ರಾಜ್ಯ ಗುರುಕಾರ್ಯರು ಅಬ್ದುಲ್ ರಶೀದ್ ಝೈನ್ ಕಾಮಿಲ್ ಸಖಾಫಿ, ಬಿಜೆಪಿ ನಾಯಕರು ಚಂದ್ರಶೇಖರ ಉಚ್ಚಿಲ ಮುಖ್ಯ ಭಾಷಣ ಮಾಡಿದರು. ವಕೀಲರು ಅರುಣ್ ಬಂಗೇರ, ಉಳ್ಳಾಲ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೀಪ್ ಜಿ, ಅಬ್ಬಾಸ್ ಜಿ ಉಚ್ಚಿಲ, ಟೀಮ್ ಬಿ ಹ್ಯೂಮನ್ ಜುಬೈಲ್ ಗುರುಕಾರ್ಯರು ಬಶೀರ್, ಸಾಮಾಜಿಕ ಕಾರ್ಯಕರ್ತರು ಇಕ್ಬಾಲ್ ಜುಬೈಲ್, ಮೊಹಿಸಿನ್ ರೆಹಮಾನ್, ಸಲಾಂ ಉಚ್ಚಿಲ, ಜೈನುದ್ದೀನ್ ನವಾಜ್ ಉಚ್ಚಿಲ, ನಾಶರ್ ಉಚ್ಚಿಲ ಪಾಲ್ಗೊಂಡರು. ಗಿರಾಕಿಲಿಗೆ ಗುಣಮಟ್ಟದ ಪೆಟ್ರೋಲಿಯಂ ಉತ್ಪತ್ತಿಯನ್ನು ಕೊರ್ಪನ ಉದ್ದೇಶಡು ಆಗಸ್ಟ್ 21ಕ್ಕೆ ಐತಾರ ಸುರತ್ಕಲ್ ರಾಷ್ಟ್ರೀಯ ರಾಜಮಾರ್ಗ ಕೈತಲ್
HPCLದ ವಿಜಯ್ ಫ್ಯೂಲ್ ಪಾರ್ಕ್ ಪೆಟ್ರೋಲ್ ಪಂಪ್ ಓದಿಪರ ಮಲ್ಪುಣಂದು ಸಂಸ್ಥೆದ ಯಜಮಾನರು ದಯಾನಂದ ಡಿ ಶೆಟ್ಟಿ ಪಂತೆರು. HPCL ವಿಜಯ ಫ್ಯೂಲ್ ಪಾರ್ಕ್ ಸಂಸ್ಥೆದ ಯಜಮಾನರು ದಯಾನಂದ ಡಿ ಶೆಟ್ಟಿ ಸುರತ್ಕಲ್ಡ್ ಸುದ್ದಿಗುಟ್ಟು ಪಾತಿರ್ದು ಗಿರಾಕಿಲೆಗ್ ಗುಣಮಟ್ಟದ ಪೆಟ್ರೋಲಿಯಂ ಉತ್ಪತ್ತಿಯನ್ನು ಕೊರ್ಪನ ಉದ್ದೇಶಡು HPCLದ ವಿಜಯ್ ಫ್ಯೂಲ್ ಪಾರ್ಕ್ನ ಆಗಸ್ಟ್ 21 ಕೈತಾರ ಉದಿಪನ ಮಲ್ಪುಣಂದು ಪಂಡಿರ. ಸುರತ್ಕಲ್ ರಾಷ್ಟ್ರೀಯ ರಾಜಮಾರ್ಗದ ಬರಿಟ್ ಪೆಟ್ರೋಲ್ ಪಂಪ್ ಇಜ್ಜಂದಿನ ಕಾರಣ ಗಾಡಿ ಉಡ್ಪುನಕ್ಲಿಗ್ ಭಾರಿ ಸಮಸ್ಯೆ ಆದಿತ್ತಂಡ. ಅಂಚಾದ ಗಿರಾಕಿಲೆನ ಅನುಕೂಲಗಾದ ಪೆಟ್ರೋಲ್ ಪಂಪ್ ಸುರುಮಲ್ತೊಂದುಂಡು ನನದ ದಿನಕ್ಲೆಡು ಮುಲ್ಪ ಗಿರಾಕಿಲೆಗ್ CNGಲ ತಿಕ್ಕೆರೆ ಉಂಡೊಂದಾರ್ ಪಂಡಿರ. 24 ಗಂಟೆಲ ಗಿರಾಕಿಲೆಗ್ ಸೇವೆ ಒದಗಾವುಂಡು ಪೆಟ್ರೋಲ್ ಪಂಪುಡು ಪೆಟ್ರೋಲ್, ಪವರ್ ಪೆಟ್ರೋಲ್, ಡೀಸೆಲ್ದ ಒಟ್ಟುಗು CNG, ಎಲೆಕ್ಟ್ರಿಕಲ್ ಗಾಡಿ ಚಾರ್ಜ್, ವಿಶ್ರಾಂತಿ ಕೋಣೆ, ಪಾಯ್ಖಾನದ ವ್ಯವಸ್ಥೆ ಮಲ್ದಂಡ. ಆಗಸ್ಟ್ 21 ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಪಂಪ್ನು ಉದಿಪನ ಮಲ್ಪೆರಂದು ದಯಾನಂದ ಡಿ ಶೆಟ್ಟಿ ಪಂಡಿರ. 21ನೇ ತಾರೀಕು ಬೆಳಿಗ್ಗೆ 9:30 ಗಂಟೆ ಸರಿಯಾಗಿ ವೈ ಭರತ್ ಶೆಟ್ಟಿ ನಮ್ಮ MLA ಹಾಗೆ ನಮ್ಮ ಸ್ಥಳೀಯ ಕಾರ್ಪೊರೇಟರ್ಗಳಾದ ಶ್ವೇತಾ ಮತ್ತು ನಯನ ಅವರ ಸಮಕ್ಷಮದಲ್ಲಿ ಅದನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇಲ್ಲಿ ಇಷ್ಟರವರೆಗೆ ಸುರತ್ಕಲಲ್ಲಿ ಒಳ್ಳೆ ಪೆಟ್ರೋಲ್ ಬಂಕ್ ಇಲ್ಲ. ಎಲ್ಲರೂ ಭಾಳ ಇಷ್ಟಪಡ್ತಾ ಇದ್ರು ಇಲ್ಲಿಂದ ಆಗಬೇಕಂತೇಳಿ. ಆದರೆ 1 ವರ್ಷದಿಂದ ನಾವು ಕಷ್ಟಪಟ್ಟು ಈ ಸೋಮವಾರ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಗ್ರಾಹಕರಿಗೆ ಒಳ್ಳೆಯ ರೀತಿಯ ಪೆಟ್ರೋಲನ್ನು ಎಲ್ಲವನ್ನು ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಅದರ ಗ್ಯಾರಂಟಿ ನಾನು ಕೊಡ್ತಾ ಇದ್ದೀನಿ. ಒಳ್ಳೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ತೇವೆ. HPCL ಗುತ್ತಿಗೆದಾರರು ಶಿವಪ್ರಸಾದ್ ಶೆಟ್ಟಿ, ಸಾಮಾಜಿಕ ಕಾರ್ಯಕರ್ತರು ಪುಷ್ಪರಾಜ್ ಶೆಟ್ಟಿ ಕುಟುಂಬರು ಸುದ್ದಿ ಕೊಟ್ಟಿದ್ದಾರೆ. ಓದಂಟು ಸಮಸ್ಯೆ ಪಗೆದಂತಿನ ರಾಜ್ಯ ನಮ್ಮವು ಆದಿತ್ತಂಡು ಹಾಳು ಅದೃಷ್ಟ UP, MP ರಾಜಸ್ಥಾನದ ರೀತಿದ ಸಂಗತಿಲು ಕರ್ನಾಟಕಗೊಡ್ಲ ಶುರು ಆತನೆಂದು SDP ಪಕ್ಷದ ಒತ್ತುಗುರಿಕಾರರು ಶಾಹೀದ್ ಅಲಿ ಪಂತೆರು 6 ಒಡಿಪುಡು ಸುದ್ದಿ ಕೊಟ್ಟಡು ಪಾತಿರ್ತಾರೆ. SDPI ಒತ್ತುಗುರ್ಕಾರರು ಶಾಹಿದ್ ಅಲಿ ಒಡಿಪುಡು ಸುದ್ದಿ ಕೊಟ್ಟಡು ಪಾತಿರ್ದು ಓದಂಟು ಸಮಸ್ಯೆ ಪಗೆದಾಂತಿನ ರಾಜ್ಯ ನಮ್ಮವಾದಿತ್ತಂಡ ಅದೃಷ್ಟ ಸರಿ ಇಜ್ಜಿ UP, MP ರಾಜಸ್ಥಾನದ ರೀತಿದ ಸಂಗತಿಲು ಕರ್ನಾಟಕಗೊಡ್ಲ ಶುರುವಾತನಂದು ಪಂಡಿರ. ಬುಲ್ಡೋಸರ್ ಇಜಾಬ್ ಪಗೆ ಸೃಷ್ಟಿ ಒಡಿಪುಡ್ಲ ಶುರುವಾಂಡ್ ಬ್ರಹ್ಮಗಿರಿಟ್ಟು ಜೈ ಹಿಂದೂ ರಾಷ್ಟ್ರ ಬ್ಯಾನರ್ ಪಾಡ್ದಿರ. ಜನಪ್ರತಿನಿಧಿಗಳು ಸಂವಿಧಾನದಂಚ ನಡುಪಾಂದು ಪನ್ಪಿರ ಒಂದು ಹಿಂದೂ ಓಟದೆ ತೊನೆರೆ ಬೇತಕ್ಲಿಡ್ದು ಬೇತೆ ಮಲ್ಪನ ಕುತಂತ್ರ ಆದುಂಡು ಮುಕುಲ್ ಪನ್ಪನ ಹಿಂದೂ ರಾಷ್ಟ್ರ ಬಜ್ಜಿ ಹಿಂದೂ ಓಟುಗಾದುಂಡು ಮುಸಲ್ಮಾನರು ಈ ಬಗೆಟ್ ತರೆ ಹಾಳು ಮಲ್ತೊನಡೆ ಪೊಲೀಸ್ ಇಲಾಖೆದ ಮಿತ್ತು ವಿಶ್ವಾಸ ಉಂಡೊಂದು ಪಂಡಿರ. ಸುರುಕು ಒಡಿಪುದ ದಮ್ಮುಕಟ್ಟುನ ವಾತಾವರಣ ಸರಿ ಮಲ್ಪಲೆ ಕೆಲವೇ ದಿನಟು DC ಆಫೀಸ್ ಎದುರು ಪ್ರತಿಭಟನೆ ಮಲ್ಪುವ ಮುಲ್ಪ ಹಿಂದೂ ರಾಷ್ಟ್ರ ಅಂದು ಪಾಡ್ದಿನ ಬ್ಯಾನರ್ ತಿಪ್ಪೊಡೊಂದು ಒತ್ತಾಯ ಮಲ್ಪುವ. ಸಾವರ್ಕರ್ ಚಿತ್ರಪಟಕ್ಕೂ ಮಲ್ಲ ಇರೋದ ಇಜ್ಜಿ ಶಾಲೆದ ಪಾಟಲೆಡ್ ಸಾವರ್ಕರ್ ಪಟ ಇಜ್ಜಾಂಡ್ ಇತ್ತೆ ಸರ್ಕಾರ ಅಕ್ಲಿಗೆ ಬೋಡಾಯಿ ನಕ್ಲಿನ ಪಟ ಪಾಡುಂಡು ಎಂಕ್ಲು ಈ ಬಗಿಟ್ ತರೆ ಹಾಳು ಮಲ್ಪುಜ ಗಡುಕೊಪ್ಪುಜ ಎಂಕ್ಲು ಹೋರಾಟ ಮಲ್ಪುವ. ಜಿಲ್ಲಾಧಿಕಾರಿಗೆ ಈ ಬಗಿಟ್ ಭಿನ್ನೈತೊನ್ನುವ ಸಂವಿಧಾನ ವಿರೋಧಿ ಕಾರ್ಯ ನಡಪಂದಿನಂಚ ತಡಿತದ ಪೊರ್ಂಬಾಟೊಡ್ದು ಶಾಂತಿ ನೆಲೆ ಒರಿಯರೆ ಪ್ರಯತ್ನ ಮಲ್ಪುವ ಅಂದು ಶಾಹಿದ್ ಅಲಿ ಪಂಡಿರ. ಎಲ್ಲರಿಗೆ ತಿಳಿದಿದೆ ಏನೆಂದರೆ ಈಗ ಬರುವ ಚುನಾವಣೆಯಲ್ಲಿ ಮತ ಗಳಿಸಲು, ಈಗ ಬರುವ ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲು ಇದೆಲ್ಲ ಷಡ್ಯಂತ್ರ. ಗುಜರಾತ್ನಲ್ಲಿ ಗೋಧ್ರಾ ಆಯಿತು, ಆಮೇಲೆ ಪುಲ್ವಾಮಾ ಆಯಿತು, ತಾಜ್ ಹೋಟೆಲ್ನ ವಿಷಯ ಆಯಿತು. ಇದೆಲ್ಲ ಬರುವುದೇಕೆಂದರೆ ಎಲೆಕ್ಷನ್ ಹತ್ತಿರ ಆಗುವಾಗ ಬರುವುದು ಇಂಥದ್ದೆಲ್ಲ ವಿಷಯ. ಆದ್ದರಿಂದ ಯಾರು ಮುಸಲ್ಮಾನರು ಇದರಲ್ಲಿ ತಡೆ ಕೆಡಿಸಿಕೊಡುವ ಅವಶ್ಯಕತೆ ಇಲ್ಲ. ಇಂತಹ ಸಂವಿಧಾನ ನಮ್ಮ ಹತ್ರ ಇದೆ. ಮತ್ತು ನಮ್ಮ ಪೊಲೀಸ್ ಇಲಾಖೆಯು ಅಷ್ಟು ದುರ್ಬಲ ಆಗಲಿಲ್ಲ ಇಷ್ಟರವರೆಗೆ. ಪೊಲೀಸ್ ಇಲಾಖೆಯವರಿಗೆ ನಾನು ಹೇಳುವುದೇನೆಂದರೆ, ಈ ಬ್ಯಾನರ್, ಈ ವಿವಾದಿತ ಬ್ಯಾನರನ್ನು ನೀವು ತೆರವುಗೊಳಿಸಬೇಕು. ಜನರು ನಿಮ್ಮ ಮೇಲೆ ತುಂಬ ಆಸೆ ಇಟ್ಟಿದ್ದಾರೆ, ತುಂಬ ಭರವಸೆ ಇಟ್ಟಿದ್ದಾರೆ. ಇದನ್ನು ತೆರವುಗೊಳಿಸಿ ಎಲ್ಲರಿಗೂ ಒಂದು ಉಸಿರು ಕಟ್ಟಿದಂಥ ಈ ಉಡುಪಿಯ ವಾತಾವರಣವನ್ನು ಬಿಡಲು ನೀವು ಸಹಕರಿಸಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಕುಡ್ಲಡು ಕಾನೂನು ಕಲ್ಪುರ ಜವಂದಿಗೆ ಲೈಂಗಿಕ ಉಪದ್ರ ಕೊರದು ಅತ್ಯಾಚಾರಗೂ ಪ್ರಯತ್ನ ಕೇಸಿದ ಆರೋಪಿ ವಕೀಲೆ KSN ರಾಜೇಶ್ನ ಮಿತ್ತು ಕುಡ್ಲ JMFC ಮೂಜಿನಿ ಕೋರ್ಟ್ಗೂ ಪೊಲೀಸರು ದೋಷಾರೋಪ ಪಟ್ಟಿ ಸಂದಾಯರು.
ಕುಡ್ಲಡ್ ಕಾನೂನು ಕಲ್ಪನ ಜವಂದಿಗೆ ಲೈಂಗಿಕ ಉಪದ್ರ ಕುಡಿದು ಅತ್ಯಾಚಾರಕ್ಕೂ ಪ್ರಯತ್ನ ಕೇಸ್ದ ಆರೋಪಿ ವಕೀಲರು ಕೆಎಸ್ಎನ್ ರಾಜೇಶ್ ನಿಮಿತ್ತ ಕುಡ್ಲ ಜೆಎಂಎಫ್ಸಿ ಮೂಜನೆ ಕೋರ್ಟ್ಗೂ ಪೊಲೀಸರು ದೋಷದವರು ಪಟ್ಟಿ ಸಂದಾದೆರ 2021 ಸೆಪ್ಟೆಂಬರ್ 25 ರಾಜೇಶ್ನ ಕರಂಗಲಪಾಡಿದ ಆಫೀಸ್ಡ್ ಕಾನೂನು ಕಲ್ಪನ ಮಹಾರಾಷ್ಟ್ರದ ಬಣ್ಣಗ ಲೈಂಗಿಕ ದೌರ್ಜನ್ಯ ನಡಪಾಯಿನ ಬಗೆಟ್ ದುಡ್ದೇರ ಅತ್ಯಾಚಾರಕ್ಕೂ ಪ್ರಯತ್ನ ಮಲ್ಪನಗಾಲ ತಪ್ಪಾದ ಪಾರ್ದಲ್ ಐಡ್ದು ಬೊಕ್ಕ ಜೀವದೆಪ್ಪೆ ಅಂದ ಪೋಡಿಪಾದ ಆ ಚಲ್ಲು ಕಾರ್ಯದ ದೊಡ್ಡ ವಿಚಾರನು ಮುಗಿಪೆರೆ ಕುಡ್ಲದ ವಕೀಲರ್ನ ಸಂಘದ ಗುರ್ಕಾರರಿಗೆ ಒತ್ತಾಯಡು ಓಲೆ ಬರಿಪಾದ ದಸ್ಕತ್ ತೊಂದೆ ಐಡ್ದು ಬೊಕ್ಕ ಜವಂದಿನ ದೋಸ್ತಿಗೆ ಒತ್ತಾಯ ಮಂತದ ದಸ್ಕತ್ ಪಾಡ್ಪ ಒಂದೆ ಆಯಗ ಅನಂತ ಪಟ್ಟು ಬೊಕ್ಕ ಅಚ್ಯುತ ಬಟ್ಟು ಸಾಯ ಬೊಕ್ಕ ನೆಲೆ ಒದಗಾದಿತ್ತಿರಂದು ದೋಷದೂರು ಪಟ್ಟಿಡು ತಿರಿಪಾದಡ ಕುಡ್ಲ ನಗರ ಪೊಲೀಸ್ ಕಮಿಷನರೇಟ್ ಅಪಗದ ಎಸಿಪಿ ರಂಜಿತ್ ಭಂಡಾರ ಮೇರೆಗೆ ತನಿಖೆದ ಜವಾಬ್ದಾರಿ ಕೊಡ್ತಿತ್ತಂಡ ಐಡ್ದು ಬೊಕ್ಕ ಎಸಿಪಿ ದಿನಕರ ಶೆಟ್ಟಿ ತನಿಖೆ ದುಂಬರಿತದ ಕೋರ್ಟ್ಗೂ ದೋಷದೂರು ಪಟ್ಟಿ ಸಂದಾದೆರ ಗೆಜ್ಜಿಗಿರಿ ಕ್ಷೇತ್ರ ಈತೊಂಜಿ ಗಡ್ದಿಡು ಬೆಳಗೊಂದು ಬರಿಯರೆ ಆ ಮಹಾ ಅಪ್ಪೆನ ಕೃಪೆನೆ ಕಾರಣ ಕ್ಷೇತ್ರದ ಪುದರ್ಡು ಆಟದ ಮೇಳ ಆಪುಣಂದು ಏರ್ಲ ಎನ್ನು ದಿಜ್ಜಾಂಡು ಕಂಕನಡಿ ಬ್ರಹ್ಮ ವೈದರ್ಕಳ ಗರೋಡಿ ಗುರಿಕಾರರು ಚಿತ್ತರಂಜನ್ ಪಂತಿರು ಗೆಜ್ಜಿಗಿರಿ ನಂದನ ಬಿತ್ತಲ್ಡು ಗೆಜ್ಜಿಗಿರಿ ಆಟದ ಮೇಳದ ಮಾಹಿತಿ ಓಲೆ ಬುಡುಗಡೆಲೆಸಿಡು ಅರ್ಪಾತಿರಿಯರು ಪುತ್ತೂರು ತಾಲೂಕು ಬಡಗನ್ನೂರು ಗ್ರಾಮದ ಗೆಜ್ಜಿಗಿರಿ ನಂದನ ಬಿತ್ತಲ್ದ ದೇವೈದ್ಯದಿ ಕೋಟಿ ಚೆನ್ನಯ್ಯ ಮೂಲಸ್ಥಾನಡು ಬುಧವಾರ ಸೋಣ ಸಂಕ್ರಾಂತಿ ಆರಾಧನೆ ಪುರ್ತಡು ಗೆಜ್ಜಿಗಿರಿ ಹೊಸ ಆಟದ ಮೇಳದ ಮಾಹಿತಿ ಒಲೆ ಬುಡುಗಡೆಗೆ ಅಟ್ಟಣೆ ಮಲ್ತದಿತ್ತೆರ ಕಂಕನಾಡಿ ಬ್ರಹ್ಮ ಬೈದರ್ ಕಳಗರೂಡಿದ ಗುರ್ಕಾರ್ಯರು ಚಿತ್ತರಂಜನ್ ತುಡಾರ್ ಹೊತ್ತದ ಕಾರ್ಯಕ್ರಮ ಉದಿಪನ ಮಲ್ತೆರ ಬಿನ್ನೆರ ಕ್ಷೇತ್ರದ ಪದಾಧಿಕಾರಿಲೇತದ ಶ್ರೀದೇವಿ ವೈದ್ಯದಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಮೂಲಸ್ಥಾನ ಗೆಜ್ಜಿಗಿರಿ ಹೊಸ ಮೇಳದ ಕಲಾವಿದರ್ನ ಇವರ ಪ್ರಸಂಗಲಿನ ಮಾಹಿತಿದ ಒಲೆನ ಬಿಡುಗಡೆ ಮಾಡ್ತಾರ ಇತ್ತೆ ಗೆಜ್ಜೆಗಿರಿ ಕ್ಷೇತ್ರ ಈ ತೊಂಜಿ ಗರ್ದಡ್ ಬೆಲಗೊಂದು ಬರಿಯರೆ ಈ ಮಹಾ ಅಪ್ಪನ ಕೃಪೆನೆ ಕಾರಣ ಕ್ಷೇತ್ರದ ಪುದರ್ಡ ಆಟದ ಮೇಳ ಆಪ್ನೊಂದು ಏರ್ಲ ಎನ್ನದಿ ಜಾಂಡ್ ಮೇಳ ನಡಪಾವಂದು ಬರ್ಪನವು ಸುಲಭದ ಕೆಲಸ ಅತ್ತು ಅಣ್ಣ ಕ್ಷೇತ್ರದ ಶಕ್ತಿಲು ಅವಿನ ಎಡ್ಡೆ ಸೂತ್ರಡು ನಡಪಾವಂದು ಪೋಪೇರುವಂತು ನೇಟ್ ಸಂಶಯ ಇಜ್ಜಿ ಈ ದುಂಬಿ ಅಶ್ವ ಪ್ರದರ್ಶನ ಬುಕ್ಕಿಂಗ್ ಆಯ್ನವು ಸಂತಸದ ಇಸೆ ಅಂದು ಚಿತ್ತರಂಜನ್ ಪಂಡಿರ ಕಲಾಬಲ ಐದು ಪಂಚನಗಳು ತೇಜನ ಮುಂಜಾನೆ ಬತ್ತಿನ ಜೂನ್ಜಿ ಬತ್ತಿನ ಅಂಜೂರು ಮುಟ್ಟದ ಈ ಕ್ಷೇತ್ರದ ಗೋಳಾನಾಥ್ ಬನ್ನೆ ಬತ್ತದ ಈ ಗೆಜ್ಜೆಗಿರಿನ ಮಿತ್ತಿಕನಂಚಿನ ಜನಕ್ಕೂ ಮಸ್ತ್ ಜನ ಅವು ಆ ಅಪ್ಪನ ಅಂಚನೆ ಕೋಟಿ ಚೆನ್ನೈನ ಅಕ್ಕನ ಆಶೀರ್ವಾದ ಅಂತ ಮಾಡಿ ಇನ್ನೀಗ ಎನ್ನಂತ ನಮಗೆ ಒಂದು ಯಕ್ಷಗಾನ ಮಂಡಳಿ ಏರ್ಲ ಎನ್ನಿದ್ದಾರೆ ಯಕ್ಷಗಾನ ಮಂಡಳಿ ಗೆಜ್ಜೆಗಿರಿ ಟಾಪನ್ ಮಾಡ್ತೀನಿ ಮಸ್ಕತ್ತರ್ದಂಗೆ ಫೋನ್ ಬಂದಾನೆ ಗೊತ್ತು ಅನ್ನ ನಮ್ಗೆ ಯಕ್ಷಗಾನ ಮಂಡಳಿ ಮಾಡ್ಬೋದು ಇಟ್ಲ ಮಾತ್ರ ಒಪ್ಪಿಗೆಬೋದು ಒಂಜಿ ಪಾತ್ರ ಮಾತ್ರ ಬಂದ ಯಕ್ಷಗಾನ ಬಂದಾಗ ಆತ ಸುಲಭ ಇಜ್ಜಿ ನಡಪಾರ್ಲ ಬಂದು ಐದು ಬೋತ್ರ ಸಾಮಗ್ರಿ ರೆಡಿ ಮಲ್ಪಾರ್ಲ ಬಂದ ಐವಕ್ಕೆ ಎತ್ತಿಬಾಯಿಗೆ ಬಣ್ಣ ಪಾತ್ರ ಇತ್ತ ಬಣ್ಣಗ ಹೌದಾಲ ನನಗೆ ಕಮ್ಮಿ ಬರಂದೆ ಆ ಕ್ಷೇತ್ರದ ಒಂದು ಶಕ್ತಿಲಿಲ್ಲ ಅದು ಮಾತ್ರ ಮಾತಾಡಿ ಹೋಗ್ತಾರೆ. ಇಲ್ಲಿ ಕೆಲವಾರು ಕಾರ್ಯಕ್ರಮಗಳಾಗಬೇಕು, ಇನ್ನೊಂದಷ್ಟು ಆಯುರ್ವೇದಿಕ್ ಶಾಲೆ ಆಗಬೇಕು, ಬಂದವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಬೇಕು.
ಮತ್ತು ಧ್ಯಾನ ಕೇಂದ್ರಗಳಾಗಬೇಕು. ಸುಮಾರು ವ್ಯವಸ್ಥೆಗಳಿದೆ. ಇದಕ್ಕೆ ರವಿ ಪೂಜಾರಿ ಚಿಲಿಂಬಿಯವರು ಅವ್ರು ಸುಮ್ಮನೆ ಕೂತ್ಕೊಳ್ಳೋರು, ಏನಾದರೂ ರಾತ್ರಿ ಆಗಲು ಒಂದು ಚಿಂತನೆ ಮಾಡುವವರು. ನಮಗೆ ಪ್ರಶಾಂತ್ ಅವರು ದುಬೈ ಮಸ್ಕತ್ನಲ್ಲಿ ಕೂತ್ಕೊಂಡು ಯಾವ ರೀತಿ ಚಿಂತನೆ ಮಾಡ್ತಾರೋ ಇವರ ತಂಡನೂ ಇಲ್ಲಿ ಕೂತ್ಕೊಂಡು ಮಾಡ್ತದೆ. ನಮ್ಮ ಉಲ್ಲಾಸ ನಾವೆಲ್ಲ ಹೇಗೆ ಅಂದರೆ ಮೊದಲಿಂದ ಪ್ರಾರಂಭದಿಂದ ಇಲ್ಲಿದ್ದು ಈ ಒಂದು ಕೆಲಸವನ್ನು ಮಾಡಿದರು. ಇದಕ್ಕೆಲ್ಲ ನಿರಂತರ ಸಹಕಾರ ನಮ್ಮ ಪುತ್ತೂರು ತಾಲೂಕಿನವ್ರದ್ದು ಮತ್ತು ಸುತ್ತಮುತ್ತಲು ವಿಶೇಷವಾಗಿ ನಾನು ಬೆಳ್ತಂಗಡಿಯವ್ರದ್ದು ಹೇಳಲೇಬೇಕು. ನಮ್ಮ ಚಿದಾನಂದ ಏಲ್ದಕ್ಕ ಅವರು ನಮ್ಮ ಅಧ್ಯಕ್ಷರು ಮತ್ತು ಜಯ ವಿಕ್ರಮ್ ಇವರೆಲ್ಲ ಆ ಕಾಲದಿಂದಲೂ ಈ ಕ್ಷೇತ್ರಕ್ಕೆ ಬಂದು ಸೇವೆ ಮಾಡಿದವರು. ಸಾವಿರಾರು ಮಂದಿ ಬೆಳ್ತಂಗಡಿ ತಾಲೂಕಿನಿಂದ ಸಾವಿರಾರು ಮಂದಿ ಈ ಒಂದು ಕ್ಷೇತ್ರದಲ್ಲಿ ಸೇವೆ ಮಾಡಿದವರು ನಿರಂತರ. ಅದಕ್ಕೆ ಪ್ರತಿಯೊಬ್ಬರಿಗೂ ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅನ್ನೋದಿಲ್ಲ, ಪ್ರತಿಯೊಬ್ಬರು ಈ ಕ್ಷೇತ್ರಕ್ಕೆ ಸೇವೆ ಮಾಡಿದ್ರಿ. ನಿಮ್ಮ ಸೇವೆಯಿಂದಾಗಿ ಇಲ್ಲಿ ಒಳ್ಳೆಯ ಕೆಲಸ ನಡೀತಾ ಇದೆ. ಇನಿ ಎಂಕ್ ಮಸ್ತ್ ಖುಷಿ ಆವೊಂದುಂಡು ಮೂಜಿ ಜನ ನವೀನ್ ನಿತ್ ಎನ್ನ ಬರ್ಪುನ ಜನ ನವೀನೇರು ಸಂಜೀಬತಾರು ಉಡುಪಿತ ನವೀನೇರು ನಿತಿನೇರು ಐನ ಸಂಚಾಲಕ ವ್ಯವಸ್ಥಾಪಕರು ಈ ಒಂಜಿ ಮೂಜಿ ಜನತ ಕೂಡುಗೇಟೆ ಇನಿ ಯಕ್ಷಗಣತ ಸ್ಟಾರ್ಟ್ ಆಗಣೆ ಐಕ್ ಕಲಾವಿದರ್ನ ದಂಡೆ ನಂಗೆ ಸೇರ್ತು ಬತ್ತಂಡು. ಪ್ರಥಮತ್ ಐಕ್ ರೂಪುಕೊರ್ನಾರು ಪ್ರಸಂತೇರು ಎಂಕ್ಲ ಏಪಲ ಮರಪ್ಯರಿದ್ದಿ ಇನಿ ಪ್ರತಿ ಒಂಜಿ ಗ್ರೂಪುಡು ಪ್ರತಿ ಒಂಜಿ ದಿನ ರಾತ್ರಿ 24 ಗಂಟೆಲ ಆ ಯಕ್ಷಗಣತ ಆ ಧ್ಯಾನೋಣೆ ಮಲ್ಪನಾರು ಇನಿ ಪ್ರಸಂತೇರು ಈತೊಂಜಿ ಐಕ್ ಸಂಪನ್ಮೂಲ ವ್ಯಕ್ತಿಗಳನ್ನು ನಾಡ್ಪತ್ತದು ಐಕಾಪನಂಚೊಂಜಿ ರೆಡಿ ಮಲ್ಪನೇರು ಪ್ರಸಂತೇರು ಏತು ಪೊರ್ತುಗು ಪುಣ್ ಮಲ್ಪೇರೆಂದು ಪನ್ಪಣ ಸಾಧ್ಯಜ್ಜಿ. ಗೆಜ್ಜೆಗಿರಿ ಕ್ಷೇತ್ರಾಡಳಿತ ಸಮಿತಿ ಗುರ್ಕಾರ್ಯರು ಪೀತಾಂಬರ ಹೆರಾಜೆ ಗುರ್ಕಾರ್ಮೆ ವಹಿಸುತ್ತಿದ್ದರು. ರಾಷ್ಟ್ರ ಮಟ್ಟದ ಗುಬ್ಬುದ ಸಾಧಿಕರು ಕೀರ್ತಿರಾಜ್ ಕ್ಷೇತ್ರದ ಅಭಿವೃದ್ಧಿ ಬೊಕ ಯಕ್ಷಗಾನ ಮೆಳುಗು ಸಹಾಯ ಸಹಕಾರ ಕೊರ್ನಕ್ಲಿಗ್ ತಮ್ಮನದ ಮರ್ಯಾದೆ ಮಲ್ತೆರು. ಗೆಜ್ಜೆಗಿರಿ ಕ್ಷೇತ್ರದ ದುಮ್ಮುದ ಗುರ್ಕಾರ್ಯರು ಜಯಂತ ನಡುಬೈಲ್, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರಲ್ಲಿ ಲಕ್ಷ ಬೇಕರ್ಕೆರ, ಕುದ್ರೋಳಿ ಶ್ರೀ ಗೋಕರ್ಣನಾಥ ಆಡಳಿತ ಮಂಡಳಿ ಕೋಶಾಧಿಕಾರಿ ಆರ್ ಪದ್ಮರಾಜ್, ಜೆಸಿ ಸುವರ್ಣ ನಮಗೆ ಸೂರ್ಯಕಾಂತ್ ಸುವರ್ಣ, ಕುಡ್ಲ ಮಹಾನಗರ ಪಾಲಿಕೆದ ದುಂಬುದ ಕಾರ್ಪೊರೇಟರ್ ಪ್ರತಿಭಾ ಕುಳಾಯಿ, ಟ್ರಸ್ಟಿ ಲೈನ ಸಂಜೀವ, ಮೋಹನದಾಸ ಬಂಗೇರ, ಚಂದ್ರಶೇಖರ ಉಚ್ಚಿಲ, ಸುಜಾತ ಬಂಗೇರ, ಆಟದ ಕಲಾವಿದರು ಪ್ರಭಾಕರ ಸುವರ್ಣ, ಶೈಲೇಂದ್ರ, ಗಂಗಾಧರ ಸುವರ್ಣ ಪಾಲ್ಗೊಂಡಿರು. ಯುವ ವಾಹಿನಿ ಒಡಿಪು ಘಟಕದ ಬೆನ್ನಾದಿಗೆಡು ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಸಾಕಾರಡು ಆಗಸ್ಟ್ 21 ಐತಾರ ಕಟಪಾಡಿ ವಿಶ್ವನಾಥ ದೇವಸ್ಥಾನದ ಸಪ್ತಗಿರಿ ಸಭಾಗೃಹಟು ಡೆನ್ನಾನ 2022 ಪನ್ಪುನ ಕಾರ್ಯಕ್ರಮ ಅಟ್ಟನೆ ಮಲ್ತದಾಂದು ಯುವ ವಾಹಿನಿ ಕೇಂದ್ರ ಸಮಿತಿ ಗೋರಿಕಾರ್ಯರು ಉದಯ್ ಅಮೀನ್ ತೆರಿಪಾದರು. ಯುವ ವಾಹಿನಿ ಕೇಂದ್ರ ಸಮಿತಿಯ ಗುರ್ಕಾರ್ಯರು ಉದಯ ಅಮೀನ್ ಸುದ್ದಿ ಕೊಟ್ಟೋಡು ಪಾತಿರ್ದು ಯುವ ವಾಹಿನಿ ಒಡಿಪು ಘಟಕದ ಭಿನ್ನಾದಿಗೇಡು ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಸಹಕಾರಡು ಡೆನ್ನಾನ 2022 ಪನ್ಪುನ ಕಾರ್ಯಕ್ರಮ ಕಟಪಾಡಿ ವಿಶ್ವನಾಥ ದೇವಸ್ಥಾನದ ಸಪ್ತಗಿರಿ ಸಭಾಭವನಡು ಆಗಸ್ಟ್ 21 ನಡಪರಂಡು ಪಂಡೆರ. ಮಂತ್ರಿ ವಿ ಸುನಿಲ್ ಕುಮಾರ್ ಕಾರ್ಯಕ್ರಮ ಉದಿಪನ ಮಲ್ಪೇರ್. ಇಡೀ ದಿನದ ಕಾರ್ಯಕ್ರಮ ನಡಪಾದ ಬಯ್ಯಗ ಮುಗಿತರ ಲೇಸು ನಡಪುಂಡು ಕಾರ್ಯಕ್ರಮಟು 22 ಘಟಕದಕ್ಲು ಪಾಲ್ದಿತ್ತುನ್ವೇರ್. ಕಾಂಡೆ ಒರಂಬೇಕು ಉದಿಪನಾದ ಬಯ್ಯ 7 ಮುಟ್ಟಲ ಕಾರ್ಯಕ್ರಮ ನಡಪುಣೊಂದು ಪಂಡೇರ. ಬೆಂಗಳೂರು ಸೇರಿದು ಬೇತೆ ಬೇತೆ ಜಿಲ್ಲೆಲಿರ್ದು ಮೂಜಿ ಘಟಕಲು ಉಪ್ಪುನ ಯುವ ವಾಹಿನಿದ ಮಾತಾ ಘಟಕಲೆಗ್ ಒಂದು ಒಂಜಿ ಎಡ್ಡೆ ಅವಕಾಶ. ಗೆಂದಿನ ಘಟಕಲೆಗ್ ಪ್ರಶಸ್ತಿದ ಒಟ್ಟುಗು ಒಂಜನೆ ರಡ್ಡನೆ ಬೊಕ ಮೂಜನೆ ಇನಾಮ ಕೊರ್ಪುಂಡು 2,000 ಜನ ಪಾಲ್ದಿತ್ತುನ್ವೇರ್. ಮಲ್ಲಬಿನ್ನರಾದ ಕಾಪು ಶಾಸಕರ ಲಾಲಾಜಿ ಆರ್ ಮೆಂಡನ್, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಜನಪದ ವಿದ್ವಾಂಸರು ಬಣ್ಣಂಜೆ ಬಾಬು ಅಮೀನ್, ಕಟಪಾಡಿ ವಿಶ್ವನಾಥ ಕ್ಷೇತ್ರದ ಗುರ್ಕಾರ್ಯರು ಬಿಎನ್ ಶಂಕರ ಪೂಜಾರಿ ಪಾಲ್ದಿತ್ತುನೇರ. ಒಡಿಪು ಘಟಕದ ಗುರ್ಕಾರ್ಯರು ಪ್ರವೀಣ್ ಡಿ ಪೂಜಾರಿ ಗುರ್ಕಾರ್ಮೆ ವಹಿಸುವೆರಂದು ಉದಯ ಅಮೀನ್ ಪಂಡೆರ. ಯುವಾಣಿ ರಿಜಿಸ್ಟರ್ಡ್ ಉಡುಪಿ ಘಟಕದ ಆತಿಥ್ಯದಲ್ಲಿ ಜರುಗುವಂಥ ಎನ್ನಡೆನಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸುಮಾರು 22 ಘಟಕಗಳು ಪಾಲ್ಗೊಳ್ತಾ ಇದ್ದು ಬೆಳಿಗ್ಗೆ 9 ಗಂಟೆ ಉದ್ಘಾಟನೆಗೊಂಡು ಸಾಯಂಕಾಲ ಸರಿಸುಮಾರು 7:30 ಗಂಟೆಯವರೆಗೆ ನಡೆಯಲಿರುವಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕಂತೇಳಿ ವಿನಂತಿ ಮಾಡ್ತಾ, ಈ ಒಂದು ಕಾರ್ಯಕ್ರಮವು 20ನೇ ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದ್ದು 20ನೇ ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉಡುಪಿ ಘಟಕ ಆತಿಥ್ಯ ವಹಿಸುತ್ತಿದೆ. ಜಗದೀಶ್ ಕುಮಾರ್, ದೀಪಕ್ ಕುಮಾರ್ ಎರ್ಮಾಳ್, ಸಂತೋಷ್ ಕುಮಾರ್, ದಯಾನಂದ ಕರ್ಕೇರ, ಪ್ರವೀಣ್ ಡಿ ಪೂಜಾರಿ ಸುದ್ದಿ ಕೊಟ್ಟಡಿದ್ದೇರ.
ಚೈತನ್ಯ ಮಹಿಳಾ ಮಂಡಳಿ ಬೋಂದೇಲ್ ಕುಡ್ಲದ ನೆಲೆಟ್ಟು ಆಟಿಡೊಂಜಿ ಲೇಸ್ ಇಂಚಿಪ ನಡತಂಡ ಸಂಘದ ಗುರಿಕಾರ್ತಿ ಪ್ರೀತಿಯರಿನ ಗುರಿಕಾರ್ಮೆಡ್ ನಮ್ಮ ಕುಡ್ಲ ಚಾನೆಲ್ದ ಡಾಕ್ಟರ್ ಪ್ರಿಯಾ ಹರೀಶ್ ಮಲ್ಲ ಬೆನ್ನೆರಾದಿತ್ತದು ತುಡರು ಬೊಲ್ಪು ಪತ್ತಾದ ತಾರದ ಸಿರಿಕೊಂಬು ಅರಲ್ತದು ಲೇಸಿನ ಉದಿಪನ ಮಲ್ತಿರು ಚೈತನ್ಯ ಮಹಿಳಾ ಮಂಡಳಿ ಬೋಂದೇಲ್ ಕುಡ್ಲದ ನೆಲೆಟ್ ಆಟಿಡೊಂಜಿಲೆ ಸೆಂಚಪ್ಪ ನಡತಂಡ ಸಂಘದ ಗುರ್ಕಾರ್ದಿ ಪ್ರೀತಿಯರ್ನ ಗುರ್ಕಾರ್ಮಿಡ ನಮ್ಮ ಕುಡ್ಲ ಚಾನಲ್ದ ಡಾಕ್ಟರ್ ಪ್ರಿಯಾ ಹರೀಶ್ ಮಲ್ಲ ಬಿನ್ನೆರಾದಿತ್ತದ ತುಡಾರ ಬೊಲ್ಪು ಪತ್ತಾದ ತಾರೆದ ಸಿರಿಕೊಂಬು ಅರಳ್ತದ ಲೇಸನ ಉದಿಪನ ಮಲ್ತೆರ ಪ್ರಿಯ ಹರೀಶ್ ಪಾತ್ರಿಡ್ದು ಆಟಿದ ಆಚರಣೆ ಮರ್ತು ಬೊಕ್ಕ ಜನಸ್ಲನ ಬಗೆಟ್ ಪೊಲಬ್ ಮಂತು ಕೊರಿಯರ ತೊಟ್ಟಿಲು ಪಾಡಿಯರು ಒಕ್ಕನೂಲು ಕಟ್ಟಿಯರು ಚಕ್ಕಾಣ ಪಾಡಿಯರು ನಾಲಿಲ್ಲ ಪುಂಜೋಲು ಬತ್ತೆರು ಪೆತ್ತ ಕಿದತಡೆ ಬರ್ಪಿ ಪೊತ್ತುಗು ತೊಟ್ಟಿಲುಗು ಪಾಡಿಯರು ಪುದರು ಪುರಾಪು ಲೆತ್ತೆರು ಕೂಡಿ ಸಭೆಕು ಬಜಿಲು ಪಟ್ಟಿಯರು ಇಂದು ನಮ್ಮ ಜನ್ಮ ಪಡೆತಿನ ನಮ್ಮ ಜನನದ ಒಂಜಿ ಕತ್ತಿನ ಸಾರು ನಂಚಿನ ಪಾರ್ದನ ಸಂಘದ ಮಾತಾ ಪದಾಧಿಕಾರಿಲೇತದ ಪ್ರಿಯಾ ಹರೀಶ್ಗೆ ತಮ್ಮನದ ಮರ್ಯಾದೆ ಮಲ್ತೆರ ಸಂಘದ ಗುರ್ಕಾರ್ದಿ ಪ್ರೀತಿ ಗುರ್ಕಾರ್ಮದ ಪಾತ್ರ ಪಂಡಿರ ಸಾಂಸ್ಕೃತಿಕ ಕಾರ್ಯಂತರ ಶ್ರೀಮತಿ ಸಾವಿತ್ರಿ ಶ್ರೀಮತಿ ಸವಿತಾ ಇಂಚ ಮಾತಾ ಪದಾಧಿಕಾರಿಗಳು ಪಾಲ್ಗೊಂಡಿರ ಮಂಡಳಿ ಕಾರ್ಯಂತರ ಭಾನುಮತಿ ಲೇಸು ಸುಧಾರ್ತಿರ ಆಟಿ ಕಳಂಜನ ನಲಿಕೆ ತುಳುತ ಪದಪನ್ಪನ ಇಂಚ ಸಾಂಸ್ಕೃತಿಕ ಕಾರ್ಯಕ್ರಮಲು ಬೊಕ್ಕ 22 ಬಗೆ ತನಸು ಮಾತ ಚೈತನ್ಯ ಮಹಿಳಾ ಮಂಡಲದ ಆಟಿಡೊಂಜಿ ಲೇಸಡ್ ಆಟಣೆ ಆದಿತ್ತಂಡ ಬಡವೀರ್ನ ಬಂಧು ಸಮಾಜ ಸೇವಕರು ರವಿ ಕಟಪಾಡಿ ವರ್ಷಲ ಅಷ್ಟಮಿ ಪರ್ಬದ ಪಗ ವಿಶೇಷ ವೇಷ ಪಾಡ್ದು ಬಲದಾಂತಿ ನಕ್ಲೆಗ್ ಹುಷಾರಿಜ್ಜಂದಿ ನಕ್ಲೆಗ್ ಸಾಯಿ ಮಲ್ತೊಂದು ಬೈದರು ಈ ಸರ್ತಿಲ ವೇಷ ಪಾಡಿಯರೆ ನಿಘಂಟು ಮಲ್ತದರು ಬಡವೀರ್ನ ಬಂಧು ಸಮಾಜ ಸೇವಕರು ರವಿ ಕಟಪಾಡಿ ವರ್ಷಲ ಅಷ್ಟಮಿ ಪರ್ಬದ ಪಗ ವಿಶೇಷ ವೇಷ ಪಾಡ್ದು ಬಲದಾಂತಿ ನಕ್ಲೆಗ್ ಹುಷಾರಿಜ್ಜಂದ್ ನಕ್ಲೆಗ್ ಸಾಯಿ ಮಲ್ತೊಂದು ಬೈದೇರ ಈ ಸರ್ತಿಲ ವೇಷ ಪಾಡಿಯರೆ ನಿಘಂಟು ಮಲ್ದೇರ ಈ ಬಗೆಟು ಒಡಿಪು ಪ್ರೆಸ್ ಕ್ಲಬ್ ರವಿ ಕಟಪಾಡಿ ಸುದ್ದಿ ಕೊಟ್ಟರು ಪಾತಿರ್ದು ಸೀಕಡುಪ್ಪು ನಕ್ಲೆಗ್ ಅವಗಡ ಆಯ್ ನಕ್ಲೆಗ್ ಶಕ್ತಿದಾಂತಿ ನಕ್ಲೆಗ್ ಸಾಯಿ ಆಯರೆಗಾದ್ ತಾನು ಈ ವಿಶೇಷ ಯೋಜನೆ ಒಂದೇ ಸಾರ್ವಜನಿಕರಾಯಿನ ನಿಕ್ಲೆರ್ದು ಬೇತೆ ಬೇತೆ ಸಮಸ್ಯೆಲಿರ್ದ ನರುಳ ನಕ್ಲ ಕಷ್ಟಗು ಸಾಯಾಪುನ ಕೆಲಸನು ತಾನು ಮಲ್ತೊಂದುಲ್ಲೆ ವರ್ಷಲ ಇಂಕ ಸಾಯ ಕುರ್ಪನಂಚನೆ ನನ್ನ ಮಿತ್ತಗ್ಲ ನಿಕ್ಲೆನ ಸಾಯ ಸಹಕಾರ ಬೋಡೊಂದು ಸಾರ್ವಜನಿಕರಡ ಭಿನ್ನೈತುಂಡಿರ 7 ವರ್ಷದಿಂದ ಸಾಧಾರಣ 1,04,810 ರೂಪಾಯಿಂದ ಹಿಡಿದು ಸಾಧಾರಣ ನಾವು 11 ಲಕ್ಷ ತನಕ ಅಲ್ಲಿ ತನಕ ಎಲ್ಲಿಂದ ನಮಗೆ ತುಂಬಾ ಎತ್ತರಕ್ಕೆ ಬೆಳೆಸಿದ್ದೀರಾ, ಸಪೋರ್ಟ್ ಕೊಟ್ಟಿದ್ದೀರಾ. ಎಷ್ಟು ಮಕ್ಕಳಿಗೆ ನಮಗೆ ಸಹಾಯ ಮಾಡಲಿಕ್ಕೆ ಆಯಿತು. ಆನಂತರ ಅಷ್ಟು ದೊಡ್ಡ ಮೊತ್ತವನ್ನು 90 ಲಕ್ಷ ತನಕ 7 ವರ್ಷದಲ್ಲಿ ಕೊಟ್ಟಿದ್ದೇವೆ. ಈ ಬಾರಿ ನನ್ನೊಂದು ಟೀಮ್ನ ಕನಸಿದೆ, ಅಂದರೆ ನಾವು 1 ಕೋಟಿ ರೀಚ್ ಮಾಡಬೇಕು. ಯಾಕಂದರೆ ಇಷ್ಟೆಲ್ಲ ಹಣ ಪಬ್ಲಿಕ್ ಹಣ, ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟುಕೊಟ್ಟಂತ ಹಣ, ಆ ನಂಬಿಕೆಯನ್ನು ನಾವು ಉಳಿಸ್ಕೊಂಡಿದ್ದೇವೆ. ಅದಕ್ಕೋಸ್ಕರ ಕಷ್ಟಪಟ್ಟು ಅವರು ದುಡ್ಡ ಹಣ ನಮಗೆ ಕೊಟ್ಟ ಹಣ. ಹಾಗಾಗಿ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಆಗ್ಬೇಕಂತ ಹೇಳಿ ನಾವು ಮುಂದೆ ಬಂದದ್ದು. ಅದಕ್ಕೋಸ್ಕರ ಅದನ್ನು ಮಾಡ್ತಿದ್ದೀವಿ. ಈ ಬಾರಿ ವೇಷ ಅಂತ ಹೇಳಿ ನಾನು ವೇಷ ಹಾಕ್ತಿದ್ದೇನೆ. ಸಾಧಾರಣ 1.5 ತಿಂಗಳಿಂದ ರೆಡಿ ಆಗ್ತಾ ಇದೆ. ಈ ವೇಷಕ್ಕೆ ವರ್ಕ್ ಮಾಡಿದವರು ಸಾಧಾರಣ ಮ್ಯಾಂಗ್ಳೂರು, ಹೈದರಾಬಾದ್, ಆನಂತರ ಉಡುಪಿ, ಮಡಿಕೇರಿ, ಕಟ್ಪಾಡಿ ಎಲ್ಲರೂ ಆರ್ಟಿಸ್ಟ್ಗಳೇ. ನಾನು ಈ ಸಲ ಒಂದು ವೇಷವನ್ನು ನಾವು ಸ್ವಲ್ಪ ಸಸ್ಪೆನ್ಸ್ ಇಡಬೇಕಂತ ನಾನು ನಿರ್ಧಾರ ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ಇದು 1 ಕೋಟಿ ರೀಚ್ ಆಗ್ತದೆ. ಹಾಗಾಗಿ ಈ ವೇಷವನ್ನು ದಯವಿಟ್ಟು ಎಲ್ಲರೂ ಕಾದು ನೋಡ್ಬೇಕಂತೇಳಿ ನನ್ನೊಂದು ಆಸೆ ಸರ್.
ಬಂಟ್ವಾಳ ನಗರ ಪೊಲೀಸ್ ಸ್ಟೇಷನ್ ಸುತ್ತುಡು ಫೋಕ್ಸೋ ಕೇಸಿಡು ವಿನ್ಸೆಂಟ್ ಪಿಂಟೋ ಪನ್ಪನ ಆರೋಪಿನ ಅಪರಾಧ ಸಾಬೀತಾದಿತ್ತು. ಆಯ್ಗ ಕೋರ್ಟ್ 3 ವರ್ಷ ಕಠಿಣ ಜೈಲು ಶಿಕ್ಷೆ ಬೊಕ್ಕ 25,000 ರೂಪಾಯಿ ದಂಡ ಪಡೆದು ಆದೇಶ ಕೊಡ್ತುಂಡು. ಬಂಟ್ವಾಳ ನಗರ ಪೊಲೀಸ್ ಸ್ಟೇಷನ್ ಸುತ್ತುಡು ಫೋಕ್ಸೋ ಕೇಸಡು ವಿನ್ಸೆಂಟ್ ಪಿಂಟೋ ಪನ್ಪನ ಆರೋಪಿನ ಅಪರಾಧ ಸಾಬೀತಾದಿದ್ದು. ಆಯ್ಗ ಕೋರ್ಟ್ 3 ವರ್ಷ ಕಠಿಣ ಜೈಲು ಶಿಕ್ಷೆ ಬೊಕ್ಕ 25,000 ರೂಪಾಯಿ ದಂಡ ಪಾಡ್ದು ಆದೇಶ ಕೊಡ್ತುಂಡು. ವಿನ್ಸೆಂಟ್ ಪಿಂಟೋ ಯಾನೆ ವಿನ್ಸೆಂಟ್ ರೊನಾಲ್ಡ್ ಪ್ರವೀಣ್ ಪಿಂಟೋ ಶಿಕ್ಷೆ ಐನ ಅಪರಾಧಿ ಆದುಲ್ಲೆ. ಬಂಟ್ವಾಳ ನಗರ ಸ್ಟೇಷನ್ ಅಪಗದ ಇನ್ಸ್ಪೆಕ್ಟರ್ ಚೆಲುವರಾಜು ಬೊಕ್ಕ ಹೆಚ್ಚಿಗೆ ಜಿಲ್ಲಾ ಸತ್ರ ಕೋರ್ಟ್ಗೂ ದೋಷ ದೂರು ಪಟ್ಟಿ ಸಂದಾದಿರ. ಆರೋಪಿನ ವಿಚಾರಣೆ ನಡಪಾಯಿನ ಕೋರ್ಟ್ ಅಪರಾಧ ಸಾಬೀತಾಯನಿರ್ದವರ ಶಿಕ್ಷೆದ ತೀರ್ಪು ಕೊಡ್ತುಂಡು. ಇಡೆಗೆ ಇನ್ನಿತ ತುಳುವಾರ್ತೆಲು ಮುಗಿಡ ನನ್ನ ಲಾತ ಸುದ್ದಿಗಾದ ತೂ ಒಂದು ಪ್ಲೇ ನಮ್ಮ ಕುಡ್ಲ 24/7.